ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಹೆವೆನ್ ರೋಸ್. ನಮಸ್ಕಾರ, ಇದು V4 ನ್ಯೂಸ್ ಅಂಡ್ ವ್ಯೂಸ್. ನ್ಯಾಚುರಲ್ ಗ್ಯಾಸ್ ಮೂಲಕ ವಾಹನ ಓಡಿಸ್ತಾ ಇದ್ದಂಥ ವಾಹನ ಚಾಲಕರಿಗೆ ಮಾಲಕರಿಗೆ ಕಳೆದ ಸುಮಾರು 1-2 ತಿಂಗಳಿಂದ ತೀವ್ರವಾದಂಥ ಹೊಡೆತ ಬಿದ್ದಿತ್ತು. ಒಂದು ಕಡೆ ಆರ್ಥಿಕವಾಗಿ ಹೊಡೆತ, ಇನ್ನೊಂದು ಕಡೆ ಏನು ಈ ಗ್ಯಾಸ್ ಅಳವಡಿಸಿಕೊಂಡು ಪಶ್ಚಾತ್ತಾಪ ಪಡುವಂಥ ಅಥವಾ ಪರಿತಪಿಸುವಂಥ ಒಂದು ಪರಿಸ್ಥಿತಿ ಗ್ಯಾಸ್ ಮೂಲಕ ವಾಹನ ಓಡಿಸುವಂಥ CNG ಗ್ಯಾಸ್ ಮೂಲಕ ವಾಹನ ಓಡಿಸುವಂಥ ಚಾಲಕರಿಗೆ ಮತ್ತು ಮಾಲಕರಿಗೆ ಪರಿಸ್ಥಿತಿ ಬಂದೊದಗಿತ್ತು. ಗೇಲ್ ಸಂಸ್ಥೆಯ ಪ್ರಮುಖ ಏನು ವಿತರಣಾ ಜಾಲ ಮಂಗಳೂರಿನಲ್ಲೇ ಇದ್ದರೂ ಕೂಡ ಈ ಮಂಗಳೂರಿನಲ್ಲೇ ಅದು ಡೀಸೆಲ್ಗಿಂತಲೂ ₹1 ದರ ಜಾಸ್ತಿಯಾಗಿತ್ತು. 88 ರೂಪಾಯಿ ಜೂನ್ ತಿಂಗಳ 2ನೇ ತಾರೀಕಿಂದಲೇ CNG ಗ್ಯಾಸ್ ದರ 88 ರೂಪಾಯಿ ಆಗಿತ್ತು. ಡೀಸೆಲ್ಗಿಂತಲೂ ₹1 ಜಾಸ್ತಿ ಆಗಿತ್ತು. ಅದರ ಪಕ್ಕದ ಉಡುಪಿಯಲ್ಲಿ ಅದು ಏನು ಮತ್ತೆ ಕೂಡ 15 ರೂಪಾಯಿ ಕಡಿಮೆ ಇತ್ತು. ಮಂಗಳೂರಿಗಿಂತ ಉಡುಪಿಗೆ 15 ರೂಪಾಯಿಗಳ ವ್ಯತ್ಯಾಸ ಇತ್ತು. ಈ ಮಂಗಳೂರಲ್ಲೇ ಸುಮಾರು ಹತ್ತಿರ 1000ದಷ್ಟು ವಾಹನದವರು, ಅದು ಟ್ಯಾಕ್ಸಿಯವರು, ಆಟೋದವರು, ಆಮೇಲೆ ಸ್ಕೂಲ್ ಬಸ್ಸುಗಳು ಒಂದಷ್ಟು, ಮತ್ತು ನಾಗರಿಕ ಸೇವೆಯ ಬಸ್ಗಳು ಕೂಡ ಈ ಒಂದು ಏನು CNG ಮೂಲಕ ತಮ್ಮ ಓಡಾಟವನ್ನು ನಡೆಸ್ತಾ ಇತ್ತು. ವಾಹನ ಖರೀದಿ ಸಂದರ್ಭದಲ್ಲಿ ಕೂಡ ಒಂದಷ್ಟು ಏನು ವಾಹನ ವಿತರಕ ಸಂಸ್ಥೆಯವರು ಕೂಡ ಹೇಳ್ತಾ ಇದ್ರು, ನೀವು CNG ಬಳಸಿಕೊಳ್ಳಿ, ನಿಮಗೆ ತುಂಬ ಒಳ್ಳೆಯ ಮೈಲೇಜ್ ಸಿಗುತ್ತೆ ಮತ್ತು ದುಡ್ಡಿನ ಉಳಿತಾಯ ಕೂಡ ಆಗುತ್ತೆ ಅಂತ. ಈ ಕಡೆ ವಾಹನವನ್ನು ಏನು CNG ಮೂಲಕ ವಾಹನ ಓಡಾಟ ಮಾಡ್ತಾ ಇದ್ದಂಥ ವಾಹನ ಮಾಲೀಕರು ಜೊತೆಗೆ ಚಾಲಕರು, ನೋಡಿ ನಾವು ಕೂಡ ನ್ಯಾಚುರಲ್ ಗ್ಯಾಸ್ ಮೂಲಕನೇ ವಾಹನ ಓಡಿಸ್ತಾ ಇದ್ದೇವೆ, ಒಳ್ಳೆಯ ಮೈಲೇಜ್ ಇದೆ, ಜೊತೆಗೆ ದುಡ್ಡಿನ ಉಳಿತಾಯ ಕೂಡ ಆಗ್ತಾ ಉಂಟು, ಮತ್ತು ಏನು ನಾವು ಇಂಧನವನ್ನು ಕೂಡ ಉಳಿಸಿದಂಥ ಒಂದು ಕೊಡುಗೆ ದೇಶಕ್ಕೆ ಕೊಟ್ಟಾಗೆ ಆಗುತ್ತೆ, ಜೊತೆಗೆ ಪೊಲ್ಯೂಷನ್ ಕಂಟ್ರೋಲ್ ಮಾಡೋಕ್ಕೆ, ಮಾಲಿನ್ಯವನ್ನು ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡಲಿಕ್ಕೆ ನಮ್ಮ ಒಂದು ಕೊಡುಗೆ ಕೊಟ್ಟಂತ ಆಗುತ್ತೆ ಅಂತ ಎಲ್ಲರೂ ಪ್ರಚಾರ ಮಾತಾಡಿಕೊಂಡು ಬರ್ತಾ ಇದ್ರು. ಆದರೆ ಇದೀಗ ಕಳೆದ 10-15 ದಿವಸಗಳಿಂದ ಡೀಸೆಲ್ನ ರೇಟಿಗೆ ಸಮಸಮವಾಗಿ ಬಂದು ನಿಂತಿರುವುದರಿಂದ ಗ್ರಾಹಕರು ಮತ್ತು ಏನು ವಾಹನಗಳ ಮಾಲೀಕರು ತೀವ್ರವಾದಂಥ ಏನು ನೋವು, ಸಂಕಷ್ಟ ಮತ್ತು ಆರ್ಥಿಕವಾಗಿ ಮತ್ತು ಇನ್ನೊಂದು ಕಡೆ ಪಶ್ಚಾತ್ತಾಪ ಪಡುವಂಥ ಪರಿಸ್ಥಿತಿ ಉಂಟಾಗಿತ್ತು. ಸೊ ಇಂತಹ ಸಂದರ್ಭದಲ್ಲಿ V4 ವಾಹಿನಿಯ ಮೂಲಕ CNG ಗ್ರಾಹಕರು ಜನಾಭಿಪ್ರಾಯವನ್ನು ನಾವು ರೂಪಿಸಿದ್ದೆವು. CNG ಬಳಕೆದಾರರ ಸಂಘದವರು, CNG ಗ್ರಾಹಕರು V4 ವಾಹಿನಿಯಲ್ಲಿ ಮಾತಾಡಿದರು. ಗೇಲ್ ಸಂಸ್ಥೆಯವರ ಮೇಲೆ ಒತ್ತಡ ಹೇರಿದ್ರು. ಈ ಒತ್ತಡಕ್ಕೆ ಮಣಿದು ತುಸು 88 ಇದ್ದದನ್ನು ಇವತ್ತು ₹4 ಕಡಿಮೆ ಮಾಡಿದ್ದಾರೆ. ಕಡಿಮೆ ಮಾಡಿದ್ದಾರೆ. ಗ್ರಾಹಕರು ಏನು ಹೇಳ್ತಾರೆ ಅಂತ ನೋಡೋಣ. ನಮ್ಮ ಜೊತೆಗೆ CNG ಗ್ರಾಹಕರಾಗಿರುವಂಥ ಪೂರ್ಣಿಮಾ ಭಟ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ನಮಸ್ತೆ. ಈಗ ನೀವು ಕೂಡ CNG ಏನು ನ್ಯಾಚುರಲ್ ಗ್ಯಾಸ್ ಬಳಕೆ ಮಾಡುವಂತ ವಾಹನವನ್ನು ಬಳಸ್ತಾ ಇರುವವರು, ನಿನ್ನೆ V4 ವಾಹಿನಿಯ ಮೂಲಕ ನೀವು ಕೂಡ ಮಾತಾಡಿದಿರಿ ಡೀಸೆಲ್ಗೆ ಸಮಸಮವಾಗಿ CNG ರೇಟ್ ಬಂದು ನಿಂತಿದೆ, ಏನ್ ಕತೆ ಅಂತ. ಈಗ ನಿಮ್ಮ ಮಾತಿಗೆ ಗೇಲ್ ಸಂಸ್ಥೆಯವರು ಏನೋ ಸಣ್ಣದಾಗಿ ಸ್ಪಂದಿಸಿದಾಗೆ ಕಾಣಿಸ್ತಾ ಉಂಟು. ₹4 ಇವತ್ತು ಕಡಿಮೆ ಮಾಡಿದ್ದಾರೆ. ಏನ್ ಹೇಳಲಿಕ್ಕೆ ಬಯಸ್ತೀರಿ ಮೇಡಮ್? ಸರ್, ₹4 ಕಮ್ಮಿ ಆದ್ದು ಖಂಡಿತ ಸ್ವಲ್ಪ ಸಂತೋಷ ತಂದಿದೆ. ಸ್ವಲ್ಪ ತುಸು ಆದರೆ ಸಾಲು ಸರ್. ಓಕೆ. ಯಾಕೆಂದ್ರೆ ಉಡುಪಿಯಲ್ಲಿ ₹72 ಸಿಗ್ತಾ ಇರುವಾಗ 72ಕ್ಕೂ 84ಕ್ಕೂ ಬಹಳ ವ್ಯತ್ಯಾಸ ಇದೆ ಅಲ್ವಾ? ಖಂಡಿತ. ₹72 ಖಂಡಿತ ಬರಬೇಕು ಅಂತ ನಾವು ಈ ಮೂಲಕ ಗೇಲ್ ಸಂಸ್ಥೆಯವರಿಗೆ ಆಗ್ರಹ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅದು ಆಗೋದಕ್ಕೆ ಈಗ ನಾವು ಇನ್ನೂ ಪಣ ತೊಟ್ಟಿದ್ದೇವೆ. ನಮ್ಮ ಸಂಚಾಲಕ ಶ್ರೀನಾಥ್ ರಾವ್ ಅವರು ಮತ್ತೆ ಉಳಿದ ಮೆಂಬರ್ಸ್ ನಾವು ಇನ್ನಷ್ಟು ಪಣ ತೊಟ್ಟಿದ್ದೇವೆ. ಅಂದ್ರೆ ಇದನ್ನು ಹೇಗಾದ್ರು ಮಾಡಿ ಇನ್ನು ಕಮ್ಮಿ ಮಾಡಿಸ್ಲೇಬೇಕು. ಸೊ ಹಾಗಾಗಿ ಅದಕ್ಕೆ ಬೆಂಬಲ ಕೊಟ್ಟಂತಹ V4ನವರಿಗೆ ನಾವು ಎಷ್ಟು ಅಭಾರಿ ಆದ್ರೂ ಸಾಲದು. ಓಕೆ ಮೇಡಮ್, ಓಕೆ. ನಾವು ನಿಮ್ಮ ಪರವಾಗಿ ಮಾತಾಡಿದ್ದೇವೆ. ನಿಮ್ಮ ಪರವಾಗಿ ಅಂತ ಹೇಳಿದ್ರೆ ಪರಿಸರವನ್ನು ಪ್ರೀತಿಸುವವರ ಪರವಾಗಿ, ಇಂಧನವನ್ನು ಉಳಿಸಬೇಕನ್ನುವಂತ ಕಾಳಜಿ ಇರುವವರ ಪರವಾಗಿ ನಾವು ಮಾತಾಡಿದ್ದೇವೆ. ಖಂಡಿತ ಸರ್. ಮತ್ತೆ ಇದಷ್ಟೇ ಅಲ್ಲದೆ ಇದು ನಮ್ಮ DC ಅವರು ಹಾಗೂ ನಮ್ಮ
ಸಂಸದರು ಎಲ್ರಿಗೂ ಸಹ ತಲುಪ್ತಾರೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಹಾಗೂ ಪರಿಸರವನ್ನು ಸಂರಕ್ಷಿಸುವ ಈ ಒಂದು ಮಹತ್ ಕಾರ್ಯದಲ್ಲಿ ಅವರು ಸಹ ಭಾಗಿಯಾಗ್ತಾರೆ. ಅಷ್ಟೇ ಅಲ್ಲ, ಅವ್ರದ್ದು ಪೂರ್ಣ ಬೆಂಬಲ ನಮ್ಗೆ ಬಹಳ ವಿಶ್ವಾಸ ಇದೆ. ಎಸ್, ಈಗ ಒಟ್ಟಾಗಿ ನೀವು ಬಯಸುವಂತದ್ದು ಅಟ್ಲೀಸ್ಟ್ ಉಡುಪಿಯಲ್ಲಿ ಇರುವಷ್ಟು ರೇಟ್ ಆದ್ರೂ ಆಗಲಿ, ಅಂದ್ರೆ ಅಷ್ಟರ ಮಟ್ಟಿಗೆ ಕಡಿಮೆ ಆಗಬೇಕು ಅಂತ. ಅದಕ್ಕಿಂತ ಕಮ್ಮಿ ಕೊಡ್ಲಿಕ್ಕೆ ಗೇಲ್ ಅವರಿಗೆ ಸಾಧ್ಯ ಇದೆ. ಮತ್ತೆ ಮಂಗಳೂರು ಇಡೀ ದಕ್ಷಿಣ ಕಡೆ ಅವರಿಗೆ ಬಹಳ ಒಳ್ಳೆ ಮಾರ್ಕೆಟ್. ಯಾಕಂದ್ರೆ 8-9 ಬಂಕ್ಗಳು ಓಪನ್ ಆಗಿದೆ ಇಲ್ಲಿ. CNG ಬಂಕ್ಗಳು ವ್ಯಾಪಾರ ಆಗ್ಬೇಕು, ಮಾರುತಿ ಅವರಿಗೆ ವ್ಯಾಪಾರ ಆಗ್ಬೇಕು, ಮತ್ತೆ ಇದನ್ನ ಫಿಕ್ಸ್ ಮಾಡೋದ ಫಿಟ್ಟರ್ಸ್ ನವರಿಗೆ ಇದಾಗಬೇಕು. ಸೊ ಎಲ್ಲಾ ಎಕೋ ಸಿಸ್ಟಮ್ ಇಂಪ್ರೂವ್ ಆಗ್ಬೇಕು ಅಂತಾದ್ರೆ ಇವರು ಕ್ರಯ ಕಮ್ಮಿ ಮಾಡ್ಲೇಬೇಕು, ಕಡಿಮೆ ಮಾಡಬೇಕು. ಮತ್ತೆ ನಿಮ್ಮಂತ ಬಳಕೆದಾರರಿಗೆ ಏನೋ ನಿಮಗೆ ಒಂದು ಸಂತೃಪ್ತಿ, ಎಸ್ ನಾವು CNG ಬಳಕೆದಾರರಾಗಿದ್ದೇವೆ ಮತ್ತು ಆ ಮೂಲಕ ನಾವು ಎಸ್ ನಮಗೆ ಇಂಧನ ಏನು ಬಳಕೆ ಕಡಿಮೆ ಮಾಡಲಿಕ್ಕೆ ಮತ್ತು ಎಸ್ ನಾವು ದುಡ್ಡು ಕೂಡ ಸಣ್ಣ ಮಟ್ಟಿಗೆ ಉಳಿತಾಯ ಮತ್ತು ಒಳ್ಳೆಯ ಮೈಲೇಜ್ ಈ ಎಲ್ಲ ವಿಚಾರವನ್ನು ನೀವು ಸದಾ ಮಾತಾಡ್ತಾ ಇರುವವರು. ಸೊ ನಿಮಗೆ ಕೂಡ ಒಂದು ಪೂರ್ಣ ಪ್ರಮಾಣದ ಸಂತೃಪ್ತಿ ಅಂತ ಸಿಗಬೇಕಿದ್ರೆ ನೀವು ಈವಾಗ ಹೇಳುವಂಥದ್ದು ಉಡುಪಿಯಲ್ಲಿ ಇರುವಷ್ಟಾದ್ರೂ ರೇಟ್ ಮಾಡಿ ಅಂತ. ರೇಟ್ ಮಾಡ್ಲೇಬೇಕು. ಅದಕ್ಕಿಂತ ಕಮ್ಮಿ ಆದ್ರೆ ಇಲ್ಲಿ ಇಕೋ ಸಿಸ್ಟಮ್ ಇಂಪ್ರೂವ್ ಆಗ್ಲಿಕ್ಕೆ ಇನ್ನೂ ಉತ್ತಮ ಆಗುತ್ತೆ. ಅಂದ್ರೆ ಈಗ ಉದಾಹರಣೆಗೆ ಬೆಂಗಳೂರಿನವರು ಇಲ್ಲಿ ಬಂದು ಸೆಟ್ಲ್ ಆಗ್ತಿರುವಾಗ ಅವ್ರು ಏನ್ ಹೇಳ್ಬೇಕು ಅಂತ ಹೇಳಿದ್ರೆ CNG ರೇಟು ಇಲ್ಲಿ ಕಡಿಮೆ ಇರೋದು ನಮಗೊಂದು ಕಾರಣ ಅಂತ ಹೇಳ್ಬೇಕು, ಹೌದಾ? ಹಾಗಾಗಿ ಅಲ್ಲಿರೋ ಜನರು ಈ ಸೈಡ್ ಬಂದು ಇಲ್ಲಿ ಸೆಟ್ಲ್ ಆಗಿ ನಮ್ಮಲ್ಲಿರೋ ವಾಣಿಜ್ಯ ಉದ್ಯಮ ಆಗ್ಬೇಕಾದ್ರೆ ಇದೊಂದು ಮುಖ್ಯವಾದ ವಿಷಯ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಎಸ್ ಮೇಡಮ್, ಥ್ಯಾಂಕ್ ಯು, ಧನ್ಯವಾದ. ಎಸ್ ಉಡುಪಿಯಲ್ಲಿ 72 ರೂಪಾಯಿ ದರ ಇದೆ ಪರ್ ಕೆಜಿಗೆ. CNG ಏನೋ ನ್ಯಾಚುರಲ್ ಗ್ಯಾಸ್ಗೆ 72 ರೂಪಾಯಿ ಇದೆ. ಅದೇ ಮಂಗಳೂರಿನಲ್ಲಿ 84 ರೂಪಾಯಿ. ನಿನ್ನೆ ತನಕ 88 ರೂಪಾಯಿ ಇತ್ತು, ಇವತ್ತು 4 ರೂಪಾಯಿ ಕಡಿಮೆ ಆಗಿದೆ. ಸೊ 84, ಅಂದರೆ ಉಡುಪಿಗಿಂತಲೂ 12 ರೂಪಾಯಿ ಜಾಸ್ತಿ ಇದೆ. ಇದೇನು ಬೇರೆ ಬೇರೆ ರಾಜ್ಯ ಅಲ್ಲ. ಉಡುಪಿಯಲ್ಲಿ ವಿತರಣೆ ಮಾಡುವಂಥ ಪೂರೈಕೆ ಮಾಡುವಂಥ ಜಾಲ ಬೇರೆ, ಖಾಸಗಿ ವಲಯದ್ದು. ಮಂಗಳೂರಿನಲ್ಲಿ ಗೇಲ್ ಸಂಸ್ಥೆಯವರು ವಿತರಣೆ ಮಾಡುವಂಥದ್ದು, ಸರ್ಕಾರದ ಅಂಗಸಂಸ್ಥೆ ವಿತರಣೆ ಮಾಡುವಂಥದ್ದು. ಮುಂದಿನ ದಿನಗಳಲ್ಲಿ ಅವರು ಮನೆಗೆ ಏನು ಅಡುಗೆ ಅನಿಲ ಅಂತ ನಾವೇನು ಹೇಳ್ತೇವೆ, ಗ್ಯಾಸ್, ಈಗ ನಾವು ಸಿಲಿಂಡರಲ್ಲಿ ಏನು ಬರ್ತಾ ಉಂಟು ಅದು ಮನೆಗೆ ಪೈಪ್ ಜಾಲದ ಮೂಲಕ ಕೂಡ ಬರಲಿಕ್ಕೆ ಇದೇ ಗೇಲ್ ಸಂಸ್ಥೆಯವರೇ ವಿತರಣೆ ಮಾಡಲಿಕ್ಕೆ ಇದ್ದಾರೆ. ಸೊ ಇಂತಹ ಸಂದರ್ಭದಲ್ಲಿ ಈಗಾಗಲೇ ಈ ಒಂದು ಅಭಿಯಾನ ಆರಂಭವಾಗುವ ಸಂದರ್ಭದಲ್ಲಿ, ದರ ಕಡಿಮೆ ಆಗಬೇಕು ಅನ್ನುವಂಥ ಅಭಿಯಾನ ಆರಂಭವಾಗುವ ಸಂದರ್ಭದಲ್ಲಿ CNG ಬಳಕೆದಾರರು ಹೇಳ್ತಾ ಇದ್ರು. ಮೊದಲಾದರೆ ಗೇಲ್ ಸಂಸ್ಥೆಯವರು ಕೂಡ ಕೊಚ್ಚಿನ್ನಿಂದ ಟ್ಯಾಂಕರ್ಗಳ ಮೂಲಕ, ಟ್ರಕ್ಗಳ ಮೂಲಕ ಇಲ್ಲಿಗೆ ತರಿಸಿಕೊಳ್ತಾ ಇದ್ರು ಗ್ಯಾಸನ್ನು. ಆದರೆ ಇವಾಗ ಏನು ಈ ಒಂದು ಪೈಪ್ ಜಾಲದ ಮೂಲಕ ಬರ್ತಾ ಉಂಟು. ಸೊ ಪೈಪ್ ಜಾಲದ ಮೂಲಕ ಬರ್ತಾ ಇರುವುದರಿಂದ ಅವರಿಗೆ ನಿಜಕ್ಕೂ ಅವರಿಗೆ ಏನು ಕಡಿಮೆ ದರದಲ್ಲಿ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಯಾಕೆ ಏನು ಗೇಲ್ ಸಂಸ್ಥೆಯವರು ಅಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಯಾಕೆ ಗೇಲ್ ಸಂಸ್ಥೆಯವರು ಅಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇಲ್ಲ? ಯಾಕಂತ ಹೇಳಿದ್ರೆ ಈ ಮೊದಲಾದರೆ ಅವರಿಗೆ ಕೂಡ ಸ್ವಲ್ಪ ಟ್ರಾನ್ಸ್ಪೋರ್ಟ್ ಇದು ಸ್ವಲ್ಪ ಸಮಸ್ಯೆ ಇತ್ತು. ಈಗಾದರೆ ಅಂಥ ಸಮಸ್ಯೆ ಇಲ್ಲ. ಈಗ ಏನು ನೇರವಾಗಿ ಪೈಪ್ಲೈನ್ ಮೂಲಕ ಕೊಚ್ಚಿನ್ನಿಂದ ಈ ಒಂದು CNG ಅಥವಾ ನ್ಯಾಚುರಲ್ ಗ್ಯಾಸ್ ಮಂಗಳೂರಿಗೆ ಕೂಡ ಸಪ್ಲೈ ಆಗ್ತಾ ಉಂಟು. ಸೊ ಹಾಗಾಗಿ ಅವರಿಗೆ ಒಂದು ಮಟ್ಟದಲ್ಲಿ ಅವರ ಏನು ನಿರ್ವಹಣೆಯ ವೆಚ್ಚ ಕೂಡ ಕಡಿಮೆ ಆಗಿದೆ. ನಿರ್ವಹಣೆಯ ವೆಚ್ಚ ಅಂದರೆ ಟ್ರಾನ್ಸ್ಪೋರ್ಟ್ ಭಾರಿ ದೊಡ್ಡ ಏನು ವೆಚ್ಚ ಬರ್ತಾ ಇದ್ದದ್ದು ಅದು ಕಡಿಮೆ ಆಗಿರುವಂಥ ಸಂದರ್ಭದಲ್ಲಿ ಖಂಡಿತವಾಗಿಯೂ ಗ್ರಾಹಕರಿಗೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಗೇಲ್ ಸಂಸ್ಥೆಯವರು ದರವನ್ನು ಕಡಿಮೆ ಮಾಡಬೇಕು. ಮತ್ತು ಇನ್ನೊಂದು, ದರವನ್ನು ಈ ಮಟ್ಟದಲ್ಲಿ ಏರಿಕೆ ಮಾಡಿದ್ದು ಕೂಡ ಯಾವುದೇ ನ್ಯಾಯ ಅಲ್ಲ. CNG ದರವನ್ನು ಈ ಮಟ್ಟದಲ್ಲಿ, ಈ ಪ್ರಮಾಣದಲ್ಲಿ 88 ರೂಪಾಯಿ CNG ಗ್ರಾಹಕರು ಅನೇಕ ಮಂದಿ ಹೇಳ್ತಾ ಇದ್ರು. 45 ರೂಪಾಯಿ ಇತ್ತು
50 ರೂಪಾಯಿ ಇತ್ತು ಅಂತ. ಎಸ್, ಈಗ ಒಮ್ಮೆಲೆ 88 ರೂಪಾಯಿಗೆ ಬಂದು ನಿಂತಿದೆ ಅಂತ. ಎಸ್, ನಿಮ್ಮ ಜೊತೆಗೆ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ CNG ಬಳಕೆದಾರರ ಸಂಘದ ಜಿಲ್ಲಾ ಸಂಚಾಲಕರಾಗಿರುವಂಥ ಶ್ರೀನಾಥ್ ರಾವ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಈಗ ನಿನ್ನೆ ನೀವು ಏನೋ ದರ ಕಡಿಮೆ ಮಾಡಬೇಕು ಅಂತ ಮಾತನಾಡಿದ ನಂತರ ಏನು ಮಾಧ್ಯಮಗಳ ಒಂದು ಮನವಿ, ಮಾಧ್ಯಮದ ವೇದಿಕೆ ಮೂಲಕ ನಿಮ್ಮ ಮನವಿಗೆ ಸ್ಪಂದಿಸಿದ ಗೇಲ್ನವರು 4 ರೂಪಾಯಿ ಕಡಿಮೆ ಮಾಡಿದ್ದಾರೆ. ಶ್ರೀನಾಥ್ ರಾಯರೇ ಹೇಳಿ ಸರ್, ಹೇಳಿ. 4 ರೂಪಾಯಿಲಿ ನಾವು ಸಂತುಷ್ಟವಾಗಿದ್ದೇವೆ ಅಂತ ಹೇಳಿದ್ರೆ, ನಮ್ಮನ್ನ ಸಂತುಷ್ಟಗೊಳಿಸಬಹುದು ಅಂತ ಇದ್ರೆ ಅದು ಗೈಲ್ ಅವರ ತಪ್ಪು ಅಭಿಪ್ರಾಯ. ಓಕೆ, ಇದು ನಮ್ಮನ್ನ ಜಿಲ್ಲಾ ಸಿಎನ್ಜಿ ಬಳಕೆದಾರರ ವಿಶೇಷವಾಗಿ ಮಂಗಳೂರು ಅವರನ್ನ ಒಂದು ಮಾಕರಿ ಅಣಕುವಾದ ಆಡಿದ್ದಾರೆ. 4 ರೂಪಾಯಿ ನಾವು ಸಂಸದರ ಹತ್ರ ಕೂಡ ಮಾತಾಡಿದ್ದೇವೆ ಇದ್ರ ಬಗ್ಗೆ. ನಾವು ನಮ್ಮ ಸಂಸದರ ಕೆಪಾಸಿಟಿಗೆ, ಅವರ ಕೆಪಾಸಿಟಿಗೆ 4 ಅಲ್ಲ 40 ರೂಪಾಯಿ ಮಾಡುವಂತ ಕೆಪಾಸಿಟಿ ಇದೆ. ಖಂಡಿತವಾಗಿಯೂ ನಂಗೆ ಅವರ ಮೇಲೆ ವಿಶೇಷವಾದ ವಿಶ್ವಾಸ ಕೂಡ ಇದೆ, ಅವ್ರು ಮಾಡ್ತಾರಂತ. ನಮ್ದು ಕಂಟೆನ್ಷನ್ ಇಷ್ಟೇ, ಇವರು ಅದಾನಿಯಲ್ಲಿ 73 ರೂಪಾಯಿ ಕೊಡ್ತಾ ಇದಾರೆ, ನಮ್ಗೆ ಅಲ್ಲಿ 69 ರೂಪಾಯಿಗೆ ಬರ್ಬೇಕು ಅಂತ ನಾನು ಜೈಲ್ ಸಂಸ್ಥೆಯ ಮುಖ್ಯಸ್ಥ ಶ್ರೀ UC ಸಿಂಗ್ ಅವರಿಗೆ ಈಗಾಗಲೇ ನಾನು ಸಂದೇಶವನ್ನ ರವಾನಿಸಿದ್ದೇನೆ. ಓಕೆ 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 ಸೊ ಹಾಗಿದ್ರೆ ನೀವು ಹೇಳುವಂಥದ್ದು ಇನ್ನೂ ಕೂಡ ದರ ಕಡಿಮೆ ಆಗಬೇಕು, ಇನ್ನೂ ಕೂಡ ದರ ಕಡಿಮೆ ಆಗಬೇಕು. ಇದು ನಮ್ಗೆ ಏನು ಅಲ್ಲ 4 ರೂಪಾಯಿ ಕಡಿಮೆ, 4 ರೂಪಾಯಿ ಕಡಿಮೆ ಮಾಡಿದ್ದು ಏನು ಅಲ್ಲ. ಯಾಕಂದ್ರೆ 88 ರೂಪಾಯಿ ಏರಿಕೆ ಮಾಡಿದ್ದರು, ತಲೆ ಮೇಲೆ ರೇಟ್ ಫಿಕ್ಸ್ ಮಾಡಿದ್ರು. ಸೊ ಹಾಗಾಗಿ ಹೌದು, ಸೊ ನೀವು ಹೇಳುವಂಥದ್ದು ಕನಿಷ್ಠ ಒಂದು 70ಕ್ಕಿಂತಲೂ ಕಡಿಮೆ ಬಂದು ನಿಲ್ಬೇಕಂತ ಹೇಳುವಂತದ್ದ ನಿಮ್ಮ ಬೇಡಿಕೆ? 70ಕ್ಕಿಂತ ಕಡಿಮೆ ಬರಬೇಕು, ಕೆಪಾಸಿಟಿ ಇದೆ ಅವರಿಗೆ, ವರ್ಕೌಟ್ ಆಗ್ತದೆ. ಸೊ ಈಗ 70ಕ್ಕಿಂತ ಕಡಿಮೆ ಬಂದ್ರೆ ಬಹುಶಃ ನಿಮ್ಮಂತ ಗ್ರಾಹಕರಿಗೆ ಎಲ್ಲ ಮ್ಯಾನೇಜ್ ಮಾಡಬಹುದೋ ಏನೋ, ಅಥವಾ ಸ್ವಲ್ಪ ಅದು ತುಸು ಲಾಭದಾಯಕ ಅಂತ ಅನಿಸಬಹುದೋ ಏನೋ? ಹೌದು, CNG ವಾಹನಗಳು ಇನ್ನಷ್ಟು ಇಳಿತದೆ, ಅಂದ್ರೆ ಜಾಸ್ತಿ ರಸ್ತೆಗೆ ಇಳಿಸಿದೆ. ಎಲ್ಲರೂ CNGಗೆ ಹೋಗ್ತಾರೆ, ಪೆಟ್ರೋಲ್ ಡೀಸೆಲ್ ಬಿಟ್ಟು CNG ವೆಹಿಕಲ್ ಒಂದು ಟ್ರೈ ಮಾಡುವಂತ ಹೋಗ್ತಾರೆ. ಈಗ ನಾವು ಇವ್ರು 84 ಇದ್ದದ್ದು ಈಗ 84 ರೂಪಾಯಿ ಇದೆ, ಇನ್ನು 4 ರೂಪಾಯಿ ಇನ್ನೊಂದು 3 ತಿಂಗಳಲ್ಲಿ ಏರಿಸ್ತಾರೆ, ಪುನಃ ಏರಿಸ್ತಾರೆ. ನೀವು ಮಾತಾಡಿದರೆ ನೀವು ಮಾತಾಡೋದಿಲ್ಲ, ನೀವು ಧ್ವನಿ ಎತ್ತುದಿಲ್ಲ ಅಂತ ಹೇಳಿದ್ರೆ ಏರಿಸ್ತಾರೆ. ಸೊ ಹಾಗಿದ್ರೆ ಸರ್, ಎಲ್ಲರೂ ಏನು ಇಂಧನ ಕ್ಷಮತೆ ಅಂದ್ರೆ ಇಂಧನವನ್ನು ಕಡಿಮೆ ಬಳಸುವಂಥದ್ದು, ಪರಿಸರ ಸಂರಕ್ಷಣೆ ಮಾಡುವಂಥದ್ದು ಅಂತೆಲ್ಲ ಹೇಳಿಕೊಂಡು ಪ್ರಚಾರ ಮಾಡಿಕೊಂಡು ಭಾಷಣ ಮಾಡಿಕೊಂಡು ಎಲ್ಲರೂ CNG ಬಳಸಿ ಅಂತ ಹೇಳಿ ಈ ರೀತಿಯಾಗಿ ಸರ್ಕಾರ ದುಪ್ಪಟ್ಟು ರೇಟು ಮಾಡಿದ್ರೆ ಏನು ಪ್ರಯೋಜನ ಸರ್? ಏನ್ ಪ್ರಯೋಜನ? ಇದರಿಂದ ಯಾವ ಪ್ರಯೋಜನವೂ ಆಗುದಿಲ್ಲ. CNG ವಾಹನಗಳೆಲ್ಲ ನೆನಗುದಿಗೆ, CNG ಕಾನ್ಸೆಪ್ಟ್ ಏನಿದೆ ಪರಿಸರ ಇದು ಅದೆಲ್ಲ ನೆನಗುದಿಗೆ ಬೀಳ್ತದೆ ಅಷ್ಟೇ ಮುಂಬರುವ ದಿನಗಳಲ್ಲಿ. ಸೊ ನಿಮ್ಮಂತವರು ಒಂದು ಏನು ಕಾಳಜಿ, ಒಂದು ಕಡೆ ಪರಿಸರ ಕಾಳಜಿ ಆಯ್ತು, ಒಂದು ಕಡೆ ಸ್ವಲ್ಪ ಒಳ್ಳೆ ಮೈಲೇಜ್ ಸಿಗುತ್ತೆ, ಮತ್ತೊಂದು ಸ್ವಲ್ಪ ಏನು ಆರ್ಥಿಕವಾಗಿ ಕೂಡ ಒಂದು ಸಣ್ಣ ಲಾಭ ಆಗುತ್ತೆ ಅಂತ ಈ ಒಂದು CNGಗೆ ಹೋದ್ರೆ ಈ ರೀತಿ ಆದರೆ ಪರಿಸ್ಥಿತಿ ಖಂಡಿತವಾಗಿಯೂ CNG ಗ್ರಾಹಕರು ಒಂಥರ ಬೇಸತ್ತು ಹೋಗುವಂಥದ್ದು, ಒಂಥರ ಪಶ್ಚಾತ್ತಾಪ ಪಡುವಂತ ಸ್ಥಿತಿ ಅಲ್ವಾ ಸರ್? ಈಗಾಗಲೇ ನಾವು ಪಶ್ಚಾತ್ತಾಪ ಪಡ್ತಾ ಇದ್ದೇವೆ. ಹೊಸದಾಗಿ ಪರ್ಚೇಸ್ ಮಾಡಿದವರು ಅಥವಾ ಹೊಸ ಬಸ್ ಹಾಕಿದವರು, ಹೊಸ ಹಾಕಿದವರು ಬಹಳ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಸೊ ಶ್ರೀನಾಥ್ ರಾಯರಾಗಿದ್ರೆ ಅಲ್ಟಿಮೇಟ್ಲಿ ನೀವು ಹೇಳುವಂತದ್ದು ಕನಿಷ್ಠ 70 ರೂಪಾಯಿಗಿಂತಲೂ ಕಡಿಮೆ ದರ ಬರ್ಬೇಕಂತ. 70 ರೂಪಾಯಿಗಿಂತ ಕಡಿಮೆ ದರ ಬರ್ಬೇಕು. ಎಸ್ ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಎಸ್, CNG ಬಳಕೆದಾರರು ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 2.5 ಲಕ್ಷದಷ್ಟು ವಾಹನಗಳು, ಅದು ಆಟೋ ಇರಬಹುದು, ಟ್ಯಾಕ್ಸಿ ಇರಬಹುದು, ಅಥವಾ ಅದಕ್ಕಿಂತ ಸ್ವಲ್ಪ ದೊಡ್ಡ ಮಟ್ಟದ ಘನ ವಾಹನಗಳು, ಈವನ್ ಟ್ರಕ್ಗಳು ಕೂಡ, ಮತ್ತು ಒಂದಷ್ಟು ಬಸ್ಸುಗಳು ಕೂಡ CNG ಪ್ರಕಾರ ಅಥವಾ CNG ಅಳವಡಿಸಿಕೊಂಡು ಇವತ್ತು ಓಡಾಡ್ತಾ ಉಂಟು. ಮತ್ತು ಒಂದಷ್ಟು ಮಂದಿ CNG ಇರುವಂಥ ವಾಹನಗಳನ್ನೇ ಖರೀದಿಸ್ತಾ ಕೂಡ ಇದ್ದಾರೆ, ಆಯ್ಕೆ. ಆದರೆ ಈ ರೀತಿಯಾಗಿ ದರ ಏರಿಕೆ ಆದರೆ ಖಂಡಿತವಾಗಿ ಕೂಡ
ಪರಿಸರ ಸಂರಕ್ಷಣೆ, ಆರ್ಥಿಕ ಉಳಿತಾಯ, ಇಂಧನ ಉಳಿತಾಯ ಮಾಡಬೇಕಂತ ಒಂದು ಕನಸು ಕಟ್ಟಿಕೊಂಡು CNG ವೆಹಿಕಲ್ ಖರೀದಿ ಮಾಡುವವರು ಸ್ವಲ್ಪ ಹಿಂದೆ ಮುಂದಕ್ಕೆ ಆಲೋಚನೆ ಮಾಡುವಂಥ ಪರಿಸ್ಥಿತಿ ಬರಬಹುದು. ಯಾಕಂತ ಹೇಳಿದ್ರೆ ಇದು ಡೀಸೆಲ್ ರೇಟ್ಗಿಂತ ನೀವು ಸಮ ತಂದು ನಿಲ್ಲಿಸಿದರೆ CNG ಗ್ರಾಹಕರಿಗೆ ಏನು ವಿಶೇಷ ಕೊಟ್ಟಂತಾಗುತ್ತೆ. ಎಸ್, ಇವತ್ತು V4 ವಾಹಿನಿ ನಿನ್ನೆಯಿಂದ ಮಾಡ್ತಾ ಇರುವಂಥ ಒಂದು ಜನಾಗ್ರಹದಿಂದಾಗಿ ತುಸು ಕಡಿಮೆ ಮಂಗಳೂರಿನಲ್ಲಿ 4 ರೂಪಾಯಿ ಕಡಿಮೆ ಆಗಿದೆ. ಗ್ರಾಹಕರು ಹೇಳುವಂಥದ್ದು ಕನಿಷ್ಠ 15 ರೂಪಾಯಿ ಆದರೂ ಕಡಿಮೆ ಆಗಬೇಕು ಅಂತ. ಎಸ್, ಗ್ರಾಹಕರಿಗೆ ಒಂದು ಅಭಯ ಅವರಲ್ಲಿರುವಂಥದ್ದು. ಮಂಗಳೂರು ಪಾರ್ಲಿಮೆಂಟ್ ಮೆಂಬರ್ ಸಂಸದರು ಮನಸ್ಸು ಮಾಡಿದರೆ, ಅವರು ಒತ್ತಾಯ ಮಾಡಿದರೆ, ಅವರು ಆಗ್ರಹ ಮಾಡಿದರೆ, ಗೇಲ್ ಸಂಸ್ಥೆಯವರು, ಯಾಕಂತ ಹೇಳಿದ್ರೆ ಸರ್ಕಾರಿ ಸಂಸ್ಥೆ, ಅವರು ಖಂಡಿತಕ್ಕೂ ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಒಂದು ನಂಬಿಕೆ ಮತ್ತು ವಿಶ್ವಾಸ ನಮ್ಮಲ್ಲಿ ಇದೆ ಅನ್ನೋದನ್ನು ಗ್ರಾಹಕರು ಮುಂದಿಟ್ಟಿದ್ದಾರೆ. ಏನಾಗುತ್ತೆ ಅಂತ ನೋಡೋಣ. ಎಸ್, ಥ್ಯಾಂಕ್ ಯು. ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್, ಹೆವೆನ್ ರೋಸ್.